ಎಸ್ ಹಲೋ ನಮಸ್ತೆ ವೀಕ್ಷಕರೇ, ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಾವು 2 ಗಂಟೆಗಳ ಕಾಲ ಕೂಲಂಕುಷವಾಗಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಇತ್ತೀಚೆಗೆ ಸುಮಾರು ಒಂದು 3-4 ದಿನದ ಹಿಂದಿನ ಡೆವಲಪ್ಮೆಂಟ್ಸ್ಗಳನ್ನು ನಾವು ಗಮನಿಸಿದರೆ, ಮಂಗಳೂರಿನಿಂದ ಬೆಂಗಳೂರಿಗೆ ದೇಹದ ಒಂದು ಅಂಗವನ್ನು ರವಾನೆ ಮಾಡಿದ್ದು ಮತ್ತೆ ಆದಂಥ ಬೆಳವಣಿಗೆಗಳು ಪ್ರಾಯಶಃ ಹೆಚ್ಚು ಕಡಿಮೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈ ಡೆವಲಪ್ಮೆಂಟಿಂದನೇ ನಮಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಸ್ಫೂರ್ತಿ ಅಥವಾ ಹುಮ್ಮಸ್ಸು ಅಂತಲೇ ಹೇಳಬೇಕಾಗ್ತದೆ. ಸೊ ಹಾಗಾಗಿ ನಾನು ಮೊದಲನೇದಾಗಿ ಜೀವನ್ ಫೆರ್ನಾಂಡಿಸ್ ಅನ್ನುವಂಥ ವ್ಯಕ್ತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ಹೊರಟಿದ್ದೇನೆ. ನಮಸ್ಕಾರ, ನಾನು ಅವಿನಾಶ್. ಏನು ವಿಷಯ, ಏನು ಕಾರ್ಯಕ್ರಮ ಅಂತ ಹೇಳೋದಕ್ಕಿಂತ ಮುಂಚೆ ಈ ಕಂಪ್ಲೀಟ್ ವಿಚಾರದ ಬಗ್ಗೆ ಇಬ್ಬರು ತಜ್ಞ ವೈದ್ಯರು ನಮ್ಮ ಜೊತೆ ಮಾತನಾಡೋದಕ್ಕೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ. ಉಡುಪಿ ಸ್ಟುಡಿಯೋದಲ್ಲಿ ವೆರಿ ನೆಕ್ಸ್ಟ್ ಆನ್ ಟು ಮೈ ರೈಟ್ ಡಾಕ್ಟರ್ ಉಲ್ಲಾಸ್ ಶೆಟ್ಟಿ ಅವರಿದ್ದಾರೆ. ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಂದರೆ ಸಹಾಯಕ ಪ್ರಾಧ್ಯಾಪಕರು, ಡಿಪಾರ್ಟ್ಮೆಂಟ್ ಆಫ್ ಫೋರೆನ್ಸಿಕ್ ಮೆಡಿಸಿನ್, AJ ಆಸ್ಪತ್ರೆ ಮಂಗಳೂರು. ಮತ್ತು ನಮ್ಮ ಮಂಗಳೂರು ಸ್ಟುಡಿಯೋದಿಂದ ಡಾಕ್ಟರ್ ಸುದೇಶ್ ರಾವ್ ಅವರಿದ್ದಾರೆ. ಡಾಕ್ಟರ್ ಸುದೇಶ್ ನಮಸ್ತೆ. ನನ್ನ ಧ್ವನಿ ಕ್ಲಿಯರಾಗಿ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ನಮಸ್ತೆ ಡಾಕ್ಟರ್, ಹೇಗಿದ್ದೀರಿ? ನಮಸ್ತೆ. ಮೊದಲು ಸ್ಪಂದನ ಟಿವಿ ಎಲ್ಲ ಸಿಬ್ಬಂದಿಗಳಿಗೆ ನನ್ನ ನಮಸ್ಕಾರ. ಓಕೆ ಡಾಕ್ಟರ್ ಉಲ್ಲಾಸ್ ಶೆಟ್ಟಿ ಕೂಡ ನಮಸ್ತೆ. ನನ್ನ ನಮಸ್ಕಾರ. ನಮಸ್ತೆ. ನೋಡಿ ಸುದೇಶ್ ಅವರೇ, ಅವರು ನಿಮಗೆ ನಮಸ್ಕಾರ ಅಂತ ಹೇಳ್ತಿದ್ದಾರೆ, ನಿಮ್ಮ ಕಲೀಗಲ್ವಾ? ನಮಸ್ಕಾರ ಡಾಕ್ಟರ್ ಉಲ್ಲಾಸ್ ಅವರೇ, ನಮಸ್ಕಾರ. ಆಲ್ರೈಟ್. ಸೊ ವೀಕ್ಷಕರಿಗೆ ನಾನು ಮೊದಲು ಹೇಳಿ ಬಿಡ್ತೇನೆ, ಡಾಕ್ಟರ್ ಉಲ್ಲಾಸ್ ಆ್ಯಂಡ್ ಸುದೇಶ್ ಅವರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ವಿಚಾರ ಅಂತಂದರೆ ಹೆಚ್ಚು ಕಡಿಮೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಒಂದು ಕಣ್ಣು ದಾನ ಅಥವಾ ನೇತ್ರದಾನದ ಬಗ್ಗೆ ಮತ್ತು ರಕ್ತದಾನದ ಬಗ್ಗೆ. ಅದನ್ನು ಹೊರತುಪಡಿಸಿ ಇತ್ತೀಚೆಗೆ ನಡೆದಂಥ ಬೆಳವಣಿಗೆಗಳು ಒಂಥರ ದಿಗ್ಭ್ರಾಂತವನ್ನು ಮೂಡಿಸಿದ್ದು ಮಾತ್ರವಲ್ಲ, ಹೀಗೂ ನಡೆಯೋದಕ್ಕೆ ಸಾಧ್ಯನಾ ವೈದ್ಯಕೀಯ ಲೋಕದಲ್ಲಿ ಅನ್ನುವಂಥ ಒಂದು ಕುತೂಹಲಕಾರಿ ಅಂಶ ಕೂಡ ಬಯಲಿಗೆ ಬಂದಿದೆ. ಈಗ ದೇಹದಾನವನ್ನು ಮಾಡೋದ್ರ ಬಗ್ಗೆ ಕೂಡ ಹೆಚ್ಚು ಕಡಿಮೆ ಜನರಿಗೆ ಒಂದು ತಕ್ಕ ಮಟ್ಟಿಗೆ ಅರಿವಿದೆ. ಆದರೆ ಅಂಗಾಂಗಗಳನ್ನು ದಾನ ಮಾಡಬಹುದು, ಸತ್ತ ನಂತರ ಕೂಡ ಸಾರ್ಥಕತೆಯನ್ನು ಪಡಿಬಹುದು, ಸಾವು ಕೂಡ ಒಂದು ಸಾರ್ಥಕತೆಯನ್ನು ನೀಡಬಲ್ಲದು ಅನ್ನೋ ವಿಚಾರವಾಗಿ ಇವತ್ತು ನಾವು ಡೀಟೇಲ್ ಆಗಿ ಮಾತಾಡಬೇಕು. ಡಾಕ್ಟರ್ ಉಲ್ಲಾಸ್ ಅವರೇ, ನಾನು ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಮುಂಚೆ ಡಾಕ್ಟರ್ ಸುದೇಶ್ ಹತ್ರ ಒಂದು ಪ್ರಶ್ನೆಯನ್ನು ಕೇಳಬೇಕು. ಸುದೇಶ್ ಅವರೇ, ಜೀವನ್ ಫೆರ್ನಾಂಡಿಸಿಗೆ ಏನಾಗಿತ್ತು? ನಿಮ್ಮಲ್ಲಿಗೆ ಬಂದಾಗ ನೀವು ಮೊದಲು ಜೀವನನ್ನು ನೋಡಿದಾಗ ಜೀವನ್ ಕಂಡೀಷನ್ ಏನಿತ್ತು? ಜೀವನ್ ವಿಜಯ ಫೆರ್ನಾಂಡಿಸ್ ಅವರು ಒಂದು ರಸ್ತೆ ಅಪಘಾತದಲ್ಲಿ ಮಂಗಳೂರಿನಲ್ಲಿ ಶುಕ್ರವಾರ ಅಪಘಾತದಲ್ಲಿ ಅವರಿಗೆ ತೀವ್ರವಾಗಿ ಅವರ ತಲೆಗೆ ಗಾಯವಿತ್ತು. ಅಲ್ಲಿಂದ ಅವರು ಒಂದು ಲೋಕಲ್ ಅಲ್ಲೇ ಹತ್ತಿರದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಂಡ್ರು ಮತ್ತು ಅಲ್ಲಿಂದ ನಮ್ಮ AJ ಆಸ್ಪತ್ರೆಗೆ ಅವರನ್ನು ಶಿಫ್ಟ್ ಮಾಡಲಾಗಿತ್ತು. ಕರೆಕ್ಟ್. ಅವರು ಬರುವಾಗಲೇ ಅವರ ಬ್ರೈನ್ ವಾಸ್ ನಾಟ್ ಶೋಯಿಂಗ್ ಎನಿ ಆಕ್ಟಿವಿಟಿ. ಅದಕ್ಕೆ ಮೆದುಳಿನ ಯಾವ ಕ್ರಿಯೆ ಅಥವಾ ಅದರ ಆಕ್ಟಿವಿಟಿ ಕಾಣ್ತಾ ಇರಲಿಲ್ಲ. ಆದರೂ ನಾವು ಅದಕ್ಕೆ ಬೇಕಾದ ಲೈಫ್ ಸಪೋರ್ಟ್ ಸಿಸ್ಟಮ್ಸ್ ಅನ್ನು ಹಾಕಿ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೆವು. ಇದು ಶನಿವಾರ ಮತ್ತೆ ಆದಿತ್ಯವಾರ 2 ದಿನ ನಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದೆವು. ಆದರೆ ಇಲ್ಲಿ ಹೇಳಬೇಕಾದಂಥ ಒಂದು ವಿಷಯ ಎಂದರೆ, ನನ್ನ ಇಷ್ಟು ವರ್ಷದ ತೀವ್ರ ನಿಗಾ ಘಟಕದಲ್ಲಿ ನಾನು ಕಳೆದ ಸಮಯದಲ್ಲಿ ಇಷ್ಟು ವರ್ಷ, ಒಂದು 15 ವರ್ಷ ನಾನು ನನ್ನ ತೀವ್ರ ನಿಗಾ ಘಟಕದ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಂತಹ ಒಂದು ಫ್ಯಾಮಿಲಿಯನ್ನು ನಾನು ಮೊದಲು ನೋಡಿದೆ. ಮೊದಲು ಈ ಕಾರ್ಯಕ್ರಮದ ಮೊದಲು ಇಂತಹ ಒಂದು ಮಾನವೀಯತೆಯ ತುದಿಗೆ ಮುಟ್ಟಿದ ಮಂಗಳೂರಿನ ಫ್ಯಾಮಿಲಿ, ಒಂದು ಕುಟುಂಬ ಜೀವನ್ ಫೆರ್ನಾಂಡಿಸ್ ಅವರದು. ಅವರ ಪ್ರತಿಯೊಬ್ಬರು ಫ್ಯಾಮಿಲಿ ಅವರದು ಒಂದೇ ಚಿಂತೆ ಆಗಿತ್ತು, ಅವರ ಜೀವನವನ್ನು ಪಾವನ ಮಾಡಬೇಕು, ಅವರ ಹೆಸರಿನಂತೆ ಜೀವನವನ್ನು ವಿಜಯ ಮಾಡಬೇಕು. ಇದರಿಂದ ಅವರ ದೇಹದ ಎಲ್ಲ ಅಂಗವು ಅದು ಇನ್ನೊಬ್ಬರಿಗೆ ದಾನವಾಗಿ ಹೋಗಬೇಕು, ಇನ್ನೊಂದು ಜೀವ ಉಳಿಬೇಕು ಎಂಬ ಒಂದೇ ಒಂದು ವಿಚಾರದಿಂದ ಈ ಫ್ಯಾಮಿಲಿ, ಈ ಕುಟುಂಬ, ಎಸ್ಪೆಷಲಿ ಅವರ ಅಕ್ಕ ಜೆನ್ನಿಫರ್ ಅಂತ ನಮ್ಮಲ್ಲೇ ಕೆಲಸ ಮಾಡ್ತಿದ್ರು AJ ಹಾಸ್ಪಿಟಲ್. ಅವರು ಬಂದು ತಮ್ಮ ಎಲ್ಲಾ ಫ್ಯಾಮಿಲಿ ಅವರ ಅಭಿಪ್ರಾಯವನ್ನು ನಮ್ಮ ಮುಂದೆ ಇಟ್ಟರು. ಹೀಗೆ ನಾವು ಇದರ ಕುರಿತು ನಾವು ಚಿಂತೆಯನ್ನು ಸ್ಟಾರ್ಟ್ ಮಾಡಿದೆವು. ಮತ್ತೆ ಸೋಮವಾರ ಬೆಳಿಗ್ಗೆ ನಾವು ಇದರದ್ದು ಬೇಕಾದ ಎಲ್ಲಾ ಪ್ರೋಸೆಸ್ಗಳು ಸ್ಟಾರ್ಟ್ ಆದವು. ಬೈ 12 hours ಅಂದ್ರೆ ಬೈ ಸೋಮವಾರ ರಾತ್ರಿ ಒಳಗೆ ಇದರ ಎಲ್ಲ ಕೆಲಸವು ಮುಂದುವರಿಯಿತು ಮತ್ತು ದೇವರ ದಯೆಯಲ್ಲಿ ಒಂದು ಇದು ಸಕ್ಸಸ್ ಆಗಿ ಅವರ ಹೆಸರಿನಂತೆ ಒಂದು ವಿಜಯವೂ ಆಯಿತು. ಹೌದು, ಪರ್ಫೆಕ್ಟ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಮತ್ತೆ ಅಭಿನಂದನೆಗಳು ಜೀವನ್ ಫೆರ್ನಾಂಡಿಸ್ನ ಫ್ಯಾಮಿಲಿ. ಅವರು ಆದಷ್ಟು ಬೇಗ ದುಃಖದಿಂದ ಹೊರಗಡೆ ಬರಲಿ ಅನ್ನೋದೇ ನಮ್ಮ ಹಾರೈಕೆ. ಬಟ್ ಅದಕ್ಕಿಂತ ಮುಂಚೆ ಡಾಕ್ಟರ್, ಏನು ರವಾನೆ ಆಯಿತು ಮಂಗಳೂರಿಂದ ಬೆಂಗಳೂರು BGS ಹಾಸ್ಪಿಟ್ಲಿಗೆ, ಇಫ್ ಐ ಆಮ್ ನಾಟ್ ರಾಂಗ್, ಮಾರನೇ ದಿನ ಒಂದು ಸುದ್ದಿ ಬಂತು, ಅದು ಕಂಡೀಷನಲ್ಲಿ ಇಲ್ಲ ಅಂತ. ಅದು ಹೌದಾ? ಆರ್ ವಾಟ್
ವಾಟ್ ಹ್ಯಾಪನ್ ದೇರ್ ಅಂತ. ನೋಡಿ, ಆದರೂ ನಾವು ಪ್ರಯತ್ನ ಮಾಡಿದ ಅಂಗಗಳು ಲಿವರ್ ಮತ್ತೆ ಹಾರ್ಟ್ ವಾಲ್ವ್ಸ್ ಮತ್ತೆ ಕಿಡ್ನೀಸ್. ಓಕೆ. ಕಿಡ್ನೀಸ್ ಅಂತೂ ಅಷ್ಟೊಂದು ಒಳ್ಳೆಯ ಫಂಕ್ಷನ್ ಅಲ್ಲಿ ಇರಲಿಲ್ಲ. ಲಿವರ್ ಅಂತೂ ಸರಿಯಾಗಿತ್ತು, ಅಲ್ಲದೆ ನಮ್ಮ ಹಾರ್ಟ್ ವಾಲ್ವ್ಸ್ಗಳು ಚೆನ್ನಾಗಿ ಇದು ಕೆಲಸ ಮಾಡ್ತಿದ್ದು, ಅಂದ್ರೆ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡುವಂತ ಸ್ಥಿತಿಯಲ್ಲಿದ್ದು. ಆದ್ರೆ ಮುಂದಿನ ಪೇಷಂಟಿನ ಕುರಿತು ಮಚ್ಚ ಡೀಟೇಲ್ಸ್ ನಮಗೆ ಇನ್ನೂ ದೊರಕಬೇಕಷ್ಟೇ. ಆದರೂ ಅಲ್ಲಿ ಅಂತೂ ಸೂಕ್ತ ಜಾಗಕ್ಕೆ ಮುಟ್ಟಿದೆ, ಸೂಕ್ತವಾಗಿ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಲಾಗಿದೆ ಎಂಬ ವಿಷಯವನ್ನು ನಾನೀಗ ಹೇಳಬಲ್ಲೆ. ಒಂದು ಪ್ರಶ್ನೆಯನ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೆ ಒಂದ್ ಕಡೆನಲ್ಲಿ ಇಂಟರ್ವ್ಯೂಗೆ ಹೋಗಿದ್ದಂತ, ಅಂದ್ರೆ ಮುಖಾಮುಖಿ ಸಂದರ್ಶನದಲ್ಲಿ ಕೇಳಿದ್ರಂತೆ, ನಿಮ್ಮ ಜೀವನದ ಸಾರ್ಥಕ ಕ್ಷಣ ಯಾವುದು ಅಂತ. ಅವರು ಅದಕ್ಕೊಂದು ಬೇರೆದಾದಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸಮಯ ಸಿಕ್ಕರೆ ನಾನು ಈ ಕಾರ್ಯಕ್ರಮದಲ್ಲಿ ಹೇಳ್ತೇನೆ. ನಾನೀಗ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ನಿಮ್ಮ 15 ವರ್ಷದ ಈ ವೈದ್ಯಕೀಯ ಜೀವನದಲ್ಲಿ ಸಾರ್ಥಕ ಕ್ಷಣ ಯಾವುದು? ಸಾರ್ಥಕ ಕ್ಷಣ ಅವತ್ತಿನ ರಾತ್ರಿ ಅದಕ್ಕೆ ಪಟ್ಟ ಆ ಒಂದು ಶ್ರಮ ಮತ್ತು ಎಲ್ಲರ ಮನಸ್ಸು ಮತ್ತು ನನಗೆ ಸಿಕ್ಕಿದ ಬೆಂಬಲ, ಇದೆಲ್ಲ ಒಂದು ಅವಿಸ್ಮರಣೀಯವಾದದ್ದು. ಯಾಕೆಂದ್ರೆ ಎಲ್ಲರೂ ಸೇರಿದ್ರಿಂದಲೇ ನಮ್ಗೆ ಇದು ಅಲ್ಲಿಗೆ ಮುಟ್ಟಿಸ್ಲಿಕ್ಕಾಯ್ತು. ನಿಮ್ಗೆ ಗೊತ್ತಿದ್ದ ಹಾಗೆ ಎಲ್ಲಾ ಸೈಡ್ ಇಂದ, ಈವನ್ ಪೊಲೀಸ್ ಸೈಡ್ ಇಂದ, ನಮ್ಮ ಮ್ಯಾನೇಜ್ಮೆಂಟ್ ಸೈಡ್ ಇಂದ, ಎಲ್ಲ ಸೈಡ್ ಇಂದ ನನಗೆ ಸಿಕ್ಕಿದ ಆ ಒಂದು ಸಪೋರ್ಟ್ ಇಂದ ಮಾಡಲಾಗಿತ್ತು. ನನಗೆ ಕಾಣುತ್ತದೆ ಒಂದು ಅವಿಸ್ಮರಣೀಯ ನನ್ನ ಪ್ರೊಫೆಷನಲ್ಲಿ ಒಂದು ಅಂದಿನ ದಿನ ಅಂತ ಹೇಳ್ಬೋದು. ಆದ್ರೂ ಆ ಮಾನವೀಯತೆಗೆ ನನಗೆ ನಿಜವಾಗ್ಲೂ ಅವರಿಗೆ ದೊಡ್ಡ ನಮಸ್ಕಾರಗಳು, ಅವರ ಫ್ಯಾಮಿಲಿಗಳಿಗೆ. ಯಾಕೆಂದ್ರೆ ಆ ಸಮಯದಲ್ಲಿರುವ ಮನಸ್ಥಿತಿ ಅಷ್ಟು ಸುಲಭದಲ್ಲ, ಎಸ್ಪೆಷಲಿ ಪೇರೆಂಟ್ಸ್ಗೆ, ತಂದೆ ತಾಯಿಗಳಿಗೆ. ಅದನ್ನ ಫೇಸ್ ಮಾಡಿ ನಮ್ಗೆ ಧೈರ್ಯ ಕೊಟ್ಟು ನಮ್ಗೆ ನೀವು ಮಾಡಿ ಡಾಕ್ಟರ್ ಅಂತ ಹೇಳಿದಕ್ಕೆ ನನಗೇನೋ ನನ್ನ ಪ್ರೊಫೆಷನಲ್ಲಿ ಅವತ್ತಿನ ದಿನ ಸಾರ್ಥಕ ಅಂತ ನನಗೆ ಅನಿಸ್ತು. ಪರ್ಫೆಕ್ಟ್. ಎಸ್, ಥ್ಯಾಂಕ್ ಯು ಡಾಕ್ಟರ್. ಸ್ವಲ್ಪ ಹೊತ್ತಲ್ಲಿ ನಾನು ಮತ್ತೆ ನಿಮ್ಮಲ್ಲಿಗೆ ಬರ್ತೇನೆ. ನಾನೀಗ ಡಾಕ್ಟರ್ ಉಲ್ಲಾಸ್ ಅವ್ರ ಹತ್ರ ಮಾತಾಡ್ಬೇಕು. ಡಾಕ್ಟರ್ ನಮಸ್ತೆ. ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಬೇಕಾಗಿತ್ತು. ಜಸ್ಟ್ ಅದು ಜೀವನ್ ಫರ್ನಾಂಡಿಸ್ ಕೇಸನ್ನು ಮತ್ತೆ ಮೆಲುಕು ಹಾಕೋ ವಿಚಾರವಾಗಿ ನಾನು ಡಾಕ್ಟರ್ ಸುದೇಶ್ ಅವ್ರ ಹತ್ರ ಮಾತನಾಡ್ತಾ ಇದ್ದೆ. ಈಗ ನನಗೆ ಹೇಳಿ, ಅಂಗಾಂಗ ದಾನವನ್ನು ಯಾರು ಬೇಕಿದ್ರೂ ಮಾಡ್ಬೋದಾ? ಹೌದು. ಈಗ ನೀವೊಂದು ಉತ್ತಮವಾದ ಅಂಶವನ್ನು ಹೇಳಿದಿರಿ, ಸತ್ತ ನಂತರ ಸಾರ್ಥಕತೆ ಅಂತ. ಈಗ ನಮ್ಮ ವೇದಗಳಲ್ಲಿ ಹೇಳಿದೆ, ಜಾತಸ್ಯ ಮರಣಂ ಧ್ರುವಂ ಅಂತ, ಹುಟ್ಟಿದವನು ಸಾಯಲೇಬೇಕು ಅಂತ. ಈಗ ಸತ್ತವರು ಮತ್ತೆ ವಾಪಸ್ ಬರ್ತಾರೋ ಇಲ್ಲ ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಧರ್ಮ ಅದನ್ನ ನಂಬ್ತದೆ, ನಾವು ವಾಪಸ್ ಬರ್ತೇವೆ ಅಂತ. ಬಟ್ ಆದ್ರೆ ಅದ್ರ ಬಗ್ಗೆ ಪ್ರೂಫ್ ಇಲ್ಲ. ಅಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ, ಈ ಅಂಗಾಂಗ ದಾನಗಳು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ, ನಾವೊಂದು 7 ಜನರ ಬಾಳಲ್ಲಿ ಹೋಗಿ ಬದುಕಿ ನಾವು ಮತ್ತೆ ಬದುಕಬಹುದು, ನಮ್ಮ ಅಂಗಗಳು ಇನ್ನೂ ಜೀವಂತವಾಗಿರ್ತವೆ. ಅದೇ ಈಗ ನಮ್ಮ ಒಂದು ಕವಿಯ ವಾಣಿ ನನ್ಗೆ ನೆನಪು ಬರ್ತದೆ. ಅದನ್ನ ಏನ್ ಹೇಳ್ತದೆ ಅಂದ್ರೆ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಭರಣಿಯಾದೆ, ಸುಟ್ಟರೆ ಬೂದಿಯಾದೆ, ನೀನಾರಿಗಾದೆ ಅಂತ. ಈಗಿನ ಸಂದರ್ಭದಲ್ಲಿ ನಾವು ಅದಕ್ಕೆ ಆ ಸಗಣಿಗೆ ನಾವು ಹೇಳ್ಬೋದು, ನೋಡಿ ನಾನು ನನ್ನ ಅಂಗಗಳನ್ನು ದಾನ ಮಾಡಿದ್ದೇನೆ, ಈಗ ನನ್ನ ಜೀವನ ಸಾರ್ಥಕ ಆಯ್ತು, ಈಗ ನಿನಗಿಂತಲೂ ನಾನು ಉತ್ತಮವಾಗಿ ಬದುಕ್ತಾ ಇದ್ದೇನೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಜೀವನ್ ಫರ್ನಾಂಡಿಸ್ ಅವರು ಸಹ ಅಂಥದೇ ಒಂದು ಕೆಲಸ ಮಾಡಿದ್ದಾರೆ. ಇದು ಪ್ರಥಮ ಅಲ್ಲ, ಇದಕ್ಕೆ ಹಲವಾರು ಕೇಸ್ಗಳು ಆಗಿದ್ದಾವೆ. ಈಗ ಮುಖ್ಯವಾಗಿ ಕರ್ನಾಟಕಕ್ಕೆ ಬರಬೇಕಂದ್ರೆ, ಇಂಥ ಒಂದು ಘಟನೆ 1996ರಲ್ಲಿ ನಡೆದಿತ್ತು. ಕರ್ನಾಟಕದ ಪ್ರಥಮ ದೇಹದಾನಿ ಅಂದ್ರೆ ಉಷಾ ಗೌರಿ ಅಂತ ನನ್ನ ಸೀನಿಯರ್ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ನನ್ನ ಜೊತೆ ನಮ್ಮ ಸೀನಿಯರ್ ಆಗಿ ಅವರಿದ್ರು. ಅವರು 2ನೇ ವರ್ಷದಲ್ಲಿ ಅವರು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಹತ್ರ ಬುಕ್ಸ್ ತಗೊಳ್ಳಿಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ಒಂದು ಆಕ್ಸಿಡೆಂಟ್ ಆಯ್ತು. ಅವರು ಅಲ್ಲಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಟ್ ಆಗಿದ್ರು. ಅವರು ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ರು. ಆ ಡಿಕ್ಲೇರ್ ಮಾಡಿದ ನಂತರ ಅವರ ತಂದೆ ಏನಿದ್ದಾರೆ, ಅವರು ತೀರ್ಥಹಳ್ಳಿಯವರು, ಅವರು ಅದನ್ನ ಎಲ್ಲ ದೇಹದ ಅಂಗಾಂಗಗಳನ್ನ ಅವರು ಡೊನೇಟ್ ಮಾಡಿರ್ತಾರೆ. ಸೊ ಉಷಾ ಗೌರಿ ಅವರು ಇವತ್ತು ಇದ್ದಾರೆ. ಅವರು ಜೀವನ ಸಾರ್ಥಕವಾಯಿತು. ಅವರು ಕರ್ನಾಟಕದ ಪ್ರಥಮ ದಾನಿಯನ್ನಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಅವರು ನಮ್ಮ ಒಂದು ಕಾಲೇಜಿನ ವ್ಯಕ್ತಿ, ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಕಲಿತವಂತ ಒಬ್ರು ವ್ಯಕ್ತಿ. ಹಾಗೆ ಸೊ ಜೀವನ ಸಾರ್ಥಕತೆ ಪಡಿಬೇಕಾದ್ರೆ, ಈಗ ಜೀವನ್ ಹೇಗೆ ಪಡೆದಿದ್ದಾನೆ ಹಾಗೆ ಜೀವನ ಸಾರ್ಥಕತೆ ಪಡಿಬೇಕಾದ್ರೆ ಈ ಅಂಗಾಂಗಗಳನ್ನ ಯಾರು ಬೇಕಾದ್ರೂ ಮಾಡಬಹುದು, ಯಾವಾಗ ಸಹ ಮಾಡಬಹುದು. ಓಕೆ, ಪರ್ಫೆಕ್ಟ್. ಸೊ ವೀಕ್ಷಕರೇ, ನೀವು ಕೇಳ್ತಾ ಇದ್ರಿ, ಗಮನಿಸ್ತಾ ಇದ್ರಿ, ಅಂಗಾಂಗ ದಾನವನ್ನ ಯಾರು ಬೇಕಿದ್ರು ಯಾವಾಗ ಬೇಕಿದ್ರು ಮಾಡಬಹುದು ಅಂತ. ನಾನೀಗ ನೇರವಾಗಿ ಡಾಕ್ಟರ್ ಸುದೇಶ್ ಅಲ್ಲಿ ಈ ಪ್ರಶ್ನೆನ ಕೇಳಬೇಕು. ಡಾಕ್ಟರ್ ಹೇಳಿ, ಕಳಿಸುವ ಪ್ರಾಸೆಸ್ ಇದೆಯಲ್ಲ ಮಂಗಳೂರಿಂದ ಬೆಂಗಳೂರಿಗೆ, ಅದು ಹೇಗೆ ಮಾಡಲಾಗುತ್ತೆ? ಒಂದು ದೇಹದ ಒಂದು ಉಸಿರಾಡುವ ಒಂದು ದೇಹದ ಒಂದು ಅಂಗ, ಅದನ್ನು ಕಳಿಸೋದು ಅಂತಂದ್ರೆ ಅದನ್ನು
ಇಮ್ಯಾಜಿನ್ ಮಾಡೋದಕ್ಕೂ ಒಂಥರ ಕಷ್ಟ. ವಾಟ್ ಈಸ್ ದ ಪ್ರೊಸೀಜರ್? ಅಲ್ಲಿ ಏನು ಕೆಮಿಕಲ್ಸ್ಗಳನ್ನು ಬಳಸ್ತೀರಾ, ಅದನ್ನು ಹೇಗೆ ನೀವು ಪ್ರಿಸರ್ವ್ ಮಾಡ್ತೀರಾ, ಸ್ವಲ್ಪ ಹೇಳ್ಬೋದಾ? ಸರಿ, ಇದರ ಹೇಳೋ ಮುಂಚೆ ನನಗೆ ಡಾಕ್ಟರ್ ಉಲ್ಲಾಸ್ ಅವ್ರಿಗೆ ಹೇಳಬೇಕು, ನೀವು ನಿಮ್ಮ ಕ್ಲಾಸ್ಮೇಟ್ ಅವರ 96ರಲ್ಲಿ ಅಂದರೆ ಅದು ಫಸ್ಟ್ ಸೈಂಟ್ ಜಾನ್ಸ್ ಅಲ್ಲಿ ಆಸ್ಪತ್ರೆಯಲ್ಲಿ ಆಗಿದ್ದಂತ ನನ್ನ ನೆನಪು. ಸೈಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ರೈಟ್, 96, 97 ಅಲ್ಲಿ. ಆವಾಗ ನಾನು ಸೈಂಟ್ ಜಾನ್ಸ್ ಹಾಸ್ಪಿಟಲ್ ಅಲ್ಲಿ ಸ್ಟೂಡೆಂಟ್ ಆಗಿದ್ದೆ. ಅಲ್ಲಿ ನಾನೊಂದು ಟ್ರೈನಿಂಗ್ ಹೋಗಿದ್ದೆ. ಆವಾಗ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಅವತ್ತು ಆಗಿತ್ತು. ನನಗೆ ಅಲ್ಲಿ ಅವರ ಟೀಮ್ ಅಲ್ಲಿ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡುವ ಒಂದು ಚಾನ್ಸ್ ಸಿಕ್ಕಿತ್ತು. ಈಗ ನನಗೆ ನೆನಪು ಬರ್ತಾ ಇದೆ ನೀವು ಹೇಳುವಾಗ. ಪ್ರಾಬ್ಲಿ ಅದೊಂದು ಏನೋ ಒಂದು ಇದು ಈಗ ನನಗೆ ಮಂಗಳೂರಲ್ಲಿ, ನಮ್ಮ ಊರಲ್ಲಿ ಅಂದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮೊದಲು ಮಾಡುವ ಒಂದು ಒಂದು ಏನು ಹೇಳೋದು, ಜೀವದಾನದ ಒಂದು ಸೌಭಾಗ್ಯ ಸಿಕ್ಕಿತ್ತು ಅಂತ ಹೇಳ್ಬೋದು ಉಲ್ಲಾಸ. ಐ ಥಿಂಕ್ ಅವರೇ ಇರಬೇಕು ನೀವು ಹೇಳುವ. 96, 97 ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿತ್ತು. ಇನ್ನು ರಿನಲ್ ಟ್ರಾನ್ಸ್ಪ್ಲಾಂಟ್, ಎಸ್ಪೆಷಲಿ ಇದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸೈಂಟ್ ಜಾನ್ಸ್ ಹಾಸ್ಪಿಟಲ್ ಆಗಿತ್ತು. ಆದ್ರೆ ಇಲ್ಲಿ ನಮ್ಮ ಹೆಮ್ಮೆಯ ವಿಷಯ ಏನಂದ್ರೆ ನಮ್ಮ ಊರಲ್ಲಿ ದಕ್ಷಿಣ ಕನ್ನಡದಲ್ಲಿ ಇದು ಮೊದಲ ಬಾರಿಗೆ ಆಗಿದೆ. ಅದು ಅಲ್ಲದೆ ನಮ್ಮ ಇಲ್ಲಿಯ ಜನರಿಗೆ ಒಂದು ಏನೋ ಅವರ ಒಂದು ಹ್ಯುಮ್ಯಾನಿಟಿ, ಒಂದು ಮಾನವೀಯತೆಯ ಒಂದು ನಮ್ಮ ಊರಿನ ಜನರು ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನು ಮೊದಲು ಹೇಳ್ತಾ ಇದ್ದೇನೆ. ಈಗ ನಾನು ಆನ್ಸರ್ ಇವರು ಹೇಳಿದ ಕ್ವಶನ್ಸ್ಗೆ ಹೇಳೋದಾದ್ರೆ, ಇದು ಹೇಗೆ ಅಂದ್ರೆ ನಾವು ಮೊದಲು ಪೇಷಂಟಿನ ಎಲ್ಲ ಅಂಗಗಳನ್ನು ಆದಷ್ಟು ಬೇಗ ಅಂದ್ರೆ ಈ ಎಂಟೈರ್ ಪ್ರೋಸೆಸ್ ಅನ್ನು ನಾವು ರ್ಯಾಪಿಡ್ ಮಲ್ಟಿ ಆರ್ಗನ್ ರಿಟ್ರೀವಲ್ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟು ಒಂದು ಫಾಸ್ಟ್ ಆಗಿರ್ಬೇಕು ಎಂಟೈರ್ ಟೀಮು. ಅಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಪೇಷಂಟ್ ವಿಲ್ ಬಿ ಆಲ್ರೆಡಿ ಸಿಂಕಿಂಗ್, ಅಂದ್ರೆ ಪೇಷಂಟ್ ಲೈಫ್ ಸಪೋರ್ಟ್ ಸಿಸ್ಟಮ್ ಅಲ್ಲಿ ಇರ್ತಾರೆ ಈ ಸಮಯದಲ್ಲಿ. ಅಂತಹ ಒಂದು ಸಿಸ್ಟಮ್ ಅಲ್ಲಿ ನಾವು ಇರುವಾಗ ನಾವು ಆದಷ್ಟು ಫಾಸ್ಟ್ ರ್ಯಾಪಿಡ್ ಆಗಿ ಎಲ್ಲವನ್ನು ಮಾಡಬೇಕಾಗಿ ಬರುತ್ತೆ. ಎಲ್ಲ ತಂಡ ಸೇರಿಕೊಂಡು ಎವ್ರಿ ಆರ್ಗನ್ ಅನ್ನು ರಿಟ್ರೀವ್ ಮಾಡ್ತೇವೆ. ಫಸ್ಟ್ ರಿಟ್ರೀವ್ ಮಾಡಿ ಆದ ಮೇಲೆ ಅದಕ್ಕೆ ಕೆಲವು ಸೊಲ್ಯೂಷನ್ಸ್ಗಳಿವೆ. ಅದು ಫಾರ್ ಎಕ್ಸಾಂಪಲ್ ಒಂದಾಗಿ ಹೇಳುವುದಾದ್ರೆ, ಯೂನಿವರ್ಸಿಟಿ ಆಫ್ ವಿಸ್ಕಾನ್ಸಿನ್ ಅಂತ ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಅನ್ನು ನಾವು ಅದನ್ನು ಏನೋ ಎಲ್ಲ ಅದರ ರಕ್ತ ಸಿಸ್ಟಮ್ ಅಲ್ಲಿ ಅಂದ್ರೆ ಆ ಅಂಗದ ರಕ್ತ ಚಲನೆ ಆಗುವ ಜಾಗೆಯಲ್ಲೆಲ್ಲ ನಾವು ಅದನ್ನು ಇದು ಮಾಡ್ತೇವೆ, ಇನ್ಸ್ಟಾಲ್ ಮಾಡ್ತೇವೆ. ಅದಾದ ಮೇಲೆ ಅದನ್ನು ಕಂಪ್ಲೀಟ್ ಕೋಲ್ಡ್ ಇಸ್ಕಿಮಿ ಅಂದ್ರೆ ಐಸ್ ಅಲ್ಲಿ ಅಂದ್ರೆ ಅದನ್ನು ಮೇಂಟೈನ್ ಮಾಡುವ ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡಿ ಅದಕ್ಕೆ ತಕ್ಕವಾದ ಟ್ರಾನ್ಸ್ಪೋರ್ಟ್ ಮಾಡುವಂತ ಸಿದ್ಧತೆಯ ಪೆಟ್ಟಿಗೆಗಳಿವೆ. ಅದರಲ್ಲಿ ಇಟ್ಟುಕೊಂಡು ಆದಷ್ಟು ಬೇಗ ಅದನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡುವ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಇದಕ್ಕೆ ಬೇಕಾದ ಟೀಮ್ಗಳು, ಅದಕ್ಕೆ ಟ್ರೈನ್ ಆದ ಟೀಮ್ಗಳು ಇರುತ್ತದೆ. ಹಾಗೆ ಆದ್ರಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ತಂಡದಲ್ಲಿ ನಾವು ಇದನ್ನು ಕೆಲಸ ಮಾಡಿ ಆದಷ್ಟು ಬೇಗ ಇದನ್ನು ಪರ್ಫೆಕ್ಟ್. ಸೊ ದ ಕ್ರೆಡಿಟ್ ಗೋಸ್ ಟು ದ ಎಂಟೈರ್ ಟೀಮ್. ಆ ಟೀಮ್ ನಲ್ಲಿ ಕೆಲಸ ಮಾಡಿದವ್ರ ಹೆಸರನ್ನು ಹೇಳೋದಕ್ಕೆ ಬಯಸ್ತೀರಾ? ಟೀಮಲ್ಲಿ ಮೊದಲು ನೋಡಿ ಡಾಕ್ಟರ್ ಉಲ್ಲಾಸ್ ಅವರನ್ನು ಹೇಳ್ಬೋದು. ಅದಕ್ಕೆ ಆಕ್ಚುಲಿ ಬ್ರೈನ್ ಡೆತ್ ಅಂತ ಡಿಕ್ಲೇರ್ ಮಾಡಲಿಕ್ಕೆ ಡಾಕ್ಟರ್ಸ್ಗಳು 3 ಜನ ಅದು ಪ್ಯಾನಲ್ ಡಾಕ್ಟರ್ಸ್ ಇರ್ತಾರೆ. ಅದನ್ನು AG ಹಾಸ್ಪಿಟಲ್ ಅಲ್ಲಿ ನಾನೊಬ್ಬ, ಮತ್ತೆ ಒಬ್ರು ನರದ ಡಾಕ್ಟರ್ ಅಂದ್ರೆ ಮೆದುಳಿನ ಡಾಕ್ಟರ್, ಮತ್ತೆ ಒಬ್ರು ಫಿಸಿಷಿಯನ್, 3 ಜನ ಇರ್ತೀವಿ ಪ್ಯಾನಲ್ ಅಲ್ಲಿ. ಆ 3 ಜನರು ಅದಕ್ಕೆ ಕೆಲವು ಟೆಸ್ಟ್ಗಳಿವೆ. ಪ್ರಾಬ್ಲಿ ಉಲ್ಲಾಸ್ ಅವರು ಇನ್ನೂ ಬೆಟರ್ ಆಗಿ ನಿಮ್ಗೆ ಹೇಳ್ಬೋದು ಅವರು. ಆದ್ರೆ ಅದಕ್ಕೆ ಕೆಲವು ಟೆಸ್ಟ್ಗಳಿದೆ. ಆ ಟೆಸ್ಟ್ಗಳನ್ನು ಮಾಡಬೇಕು. ಫಸ್ಟ್ ಗೆ ಮಾಡಿ ಅದನ್ನು ನಾವೆಲ್ಲರೂ ಡಾಕ್ಯುಮೆಂಟ್ ಮಾಡಬೇಕು. ಡಾಕ್ಯುಮೆಂಟ್ ಮಾಡಿ ಆದ್ಮೇಲೆ ಅದನ್ನು ಆಫ್ಟರ್ 6 hours ದ ಸೇಮ್ ಟೀಮ್ ಹ್ಯಾಸ್ ಟು ಡಾಕ್ಯುಮೆಂಟ್ ಪುನಃ ಮಾಡಬೇಕಾಗುತ್ತೆ. ಮಾಡುವಾಗ ಫಸ್ಟ್ ಗೆ ಡಾಕ್ಯುಮೆಂಟೇಶನ್ ಮತ್ತು ಸೆಕೆಂಡ್ ಡಾಕ್ಯುಮೆಂಟೇಶನ್ ಶುಡ್ ಮ್ಯಾಚ್ ಅಂಡ್ ಇಟ್ ಶುಡ್ ಬಿ 100%. ಅಂದ್ರೆ ಮೆದುಳು ಬ್ರೈನ್ ಡೆಡ್ ಆಗಿದೆ ಎಂಬ ವಿಷಯದಲ್ಲಿ ಕನ್ಫರ್ಮ್ ಆಗಬೇಕು. ಕನ್ಫರ್ಮ್ ಆದ್ಮೇಲೆ ನಾವು ಅದು ಈ ಪ್ರೋಸೆಸ್ ಅನ್ನು ರ್ಯಾಪಿಡ್ ರಿಟ್ರೀವಲ್ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ ನಮ್ಮ ಡಾಕ್ಟರ್ ರಕ್ಷಿತ್ ಅಂತ ನ್ಯೂರಾಲಜಿಸ್ಟ್ ಇದ್ರು ನನ್ನ ಜೊತೆ, ಮತ್ತೆ ಡಾಕ್ಟರ್ ರಾಜೇಶ್ ರೈ ಅಂತ ಫಿಸಿಷಿಯನ್ ಇದ್ರು, ಮತ್ತೆ ನಾವು ಅದನ್ನು ಡಾಕ್ಯುಮೆಂಟೇಶನ್ ಮಾಡಿದ್ವಿ. ಈ ಸಮಯದಲ್ಲಿ ನಾನು ಅವರನ್ನು ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಆಮೇಲೆ ನಮ್ಮ ಹಾಸ್ಪಿಟಲಿನ ಆಡಳಿತ ವರ್ಗ, ಆಬ್ವಿಯಸ್ಲಿ ಮೆಡಿಕಲ್ ಡೈರೆಕ್ಟರ್ ಅಡ್ಮಿನಿಸ್ಟ್ರೇಟರ್ ಡಾಕ್ಟರ್ ಪ್ರಶಾಂತ್ ಮಾಲಾ, ಡಾಕ್ಟರ್ ಅಮಿತಾ ಮಾಲಾ, ಅವರ ಸಹಾಯ ಇಲ್ಲದೆ ನನಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನಮ್ಮ ಎಂಟೈರ್ ಟೀಮ್ ಲೈಕ್ HR ಮ್ಯಾನೇಜರ್ ಮಿಸ್ ಲಕ್ಷ್ಮೀಶ್, ಮತ್ತೆ ಸಂಗೀತ ಅಂತ ನಮ್ಮ ಟೀಮ್ ಇದೆ. ಆ ಟೀಮ್ ಎಲ್ಲರೂ ಅವತ್ತು ಬೆಳಗಿಂದ ಸಂಜೆವರೆಗೆ ಒಂಥರ ಮಿಂಚಿನಂತೆ ಹೋಯ್ತು. ಆ ದಿನ ಹೇಗೆ ಹೋಯ್ತು ಅಂದ್ರೆ ಎವ್ರಿ ಸೆಕೆಂಡ್ ವಾಸ್ ಸೋ ಇದು. ಅದು ಇವರದು 5:30 ಬೆಂಗಳೂರಿಂದ ಚಾರ್ಟರ್ಡ್ ಫ್ಲೈಟ್ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಅಷ್ಟರೊಳಗಡೆ ನಮ್ಮದೆಲ್ಲ ಪ್ರೋಸೆಸ್ ಆಗಿರ್ಬೇಕು, ಡಾಕ್ಯುಮೆಂಟೇಶನ್ ಆಗಿರ್ಬೇಕು, ಆಮೇಲೆ ರಿಸೀವಿಂಗ್ ಎಂಡ್, ಈ ತರ ಎಂಟೈರ್ ಮತ್ತೆ OT, ಅದು ಶಿಫ್ಟ್, ಅದು ಟ್ರಾನ್ಸ್ಪೋರ್ಟ್, ಇದು ಎಲ್ಲಾ ವಿಷಯದಲ್ಲಿ ಒಂಥರ ಮಿಂಚಿನಂತೆ ಹೋಯ್ತು ಆ ದಿನ. ಇದಕ್ಕೆ ನನಗೆ ಸಹಾಯ ಮಾಡಿದ ಎಲ್ಲರಿಗೂ ಮತ್ತು ನಮ್ಮ ಎಲ್ಲಾ ಸಿಬ್ಬಂದಿಗಳಿಗೂ, ಅದು ಅಲ್ಲದೆ ಮೀಡಿಯಾದವರು ಒಂದು ಒಳ್ಳೆ ಕವರೇಜ್ ಕೊಟ್ಟು ಜನರಿಗೆ
ಇದರ ವಿಷಯ ಏನೋ ಅವೇರ್ನೆಸ್ ಕೊಟ್ಟಿದ್ದಾರೆ. Perfect. ಸೊ ಮೀಡಿಯಾದವರಿಗೆ ಮತ್ತೆ ಝೀರೋ ಟ್ರಾಫಿಕ್ ಮಾಡ್ಲಿಕ್ಕೆ ಅಂತೂ ಕಮಿಷನರ್ ಆಫ್ ಪೊಲೀಸ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇಮಿಡಿಯೇಟ್ಲಿ ವಿ ಹ್ಯಾಡ್ ಪ್ರಾಬ್ಲಿ ಆರ್ಗನ್ ರಿಟ್ರೀವಲ್ ಪ್ರೋಗ್ರಾಮ್ ಮಂಗಳೂರಲ್ಲಿ ಫಸ್ಟ್ ಟೈಮ್ ಇರ್ಬೋದು ಝೀರೋ ಟ್ರಾಫಿಕ್. Yeah. ಮುಂಚೆ ಆಗಿರ್ಬೋದು, ಆದ್ರೆ ಆರ್ಗನ್ ರಿಟ್ರೀವಲ್ ಫಸ್ಟ್ ಟೈಮ್. ಸೊ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಬಚ್ಬೇಕಂತೂ ವಿದಿನ್ ಮಿನಿಟ್ಸ್ ಎತ್ಲಿಕ್ಕಾಯ್ತು. ಸೊ ಎಲ್ಲಾ ವಿಷಯದಲ್ಲಿ ಎಲ್ಲರಿಗೂ ಇದು ನಾನು ಥ್ಯಾಂಕ್ಸ್ ಹೇಳ್ಬೇಕು. ಮೊದಲು ಹೇಳೋದಾದ್ರೆ ಫ್ಯಾಮಿಲಿಗೆ, ಅಂತ ಒಂದು ಮಾನವೀಯತೆ ಮತ್ತೆ ಹೆಲ್ಪ್ ಮಾಡಿದ ಅವರ ಇದು ಮತ್ತೆ ಇನ್ನೊಂದು ಬದುಕನ್ನು ಕೊಟ್ಟ ಆ ಫ್ಯಾಮಿಲಿಗೆ ಮೊದಲು ನಾವೆಲ್ಲರೂ ಧನ್ಯವಾದಗಳನ್ನು ಹೇಳ್ಬೇಕು. ಗ್ರೇಟ್ ಗ್ರೇಟ್ ಗ್ರೇಟ್. ನಾನು ನಿಮ್ಮಲ್ಲಿಗೆ ಬರ್ತಾ ಇದ್ದೇನೆ ಶೆಟ್ರ, ಕೇಳಿಸ್ಕೊಂಡ್ರಿ ಅವ್ರು ಮಾತಾಡಿದ್ದು. ಅವ್ರ ಮಾತಿಗೆ ಏನಾದರೂ ಸೇರಿಸೋದಕ್ಕೆ ಬಯಸ್ತೀರಾ ನೀವು? ಅದನ್ನು ಹೊರತುಪಡಿಸಿ ನನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಾಗಿರುತ್ತೆ ಅಂತಂದ್ರೆ, ಮನುಷ್ಯನ ದೇಹದಲ್ಲಿ ದಾನ ಮಾಡಬಹುದಾದಂತಹ ಅಂಗಗಳು ಯಾವ್ಯಾವುದು ಅಂತ ನಾನು ಈ ನಡುವೆ ವೀಕ್ಷಕರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಈಗ ಅಂಗದಾನ ಅಂತ ಒಂದು ಈಗ ಹೇಳ್ತೇವೆ, ಅದ್ರ ನಂತರ ಇನ್ನೊಂದುಂಟು ದೇಹದಾನ ಅಂತ ಉಂಟು. ಈಗ ಇದು ನಮಗೆ ತುಂಬ ಇದು ಉಪಯುಕ್ತ ವಿಷಯ. ಯಾಕಂದರೆ ಈಗ ನಮಗೆ ಈಗ ಮೆಡಿಕಲ್ ಕಾಲೇಜ್ನಲ್ಲಿ ಇರುವವರಿಗೆ ನಮಗೆ ಇವತ್ತು ದೇಹದ ಕೊರತೆ ಇದೆ. ಈಗ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಕಲೀಲಿಕ್ಕೆ ಬೇಕಾಗಿ ದೇಹದ ಒಂದು ಅದು ಅವಶ್ಯಕತೆ ಇರ್ತದೆ. ನಾವು ಕಲಿಯುವುದು, ನಮ್ಮ ಡಾಕ್ಟರ್ಸ್ ಎಲ್ಲ ಕಲಿಯುವುದು ಸಹ ಪ್ರಥಮವಾಗಿ ದೇಹವನ್ನು ಅದನ್ನು ಪರಿಶೀಲಿಸಿ ಕಲಿಯುವಂಥದ್ದು. ಅದಕ್ಕೋಸ್ಕರ ನಮ್ಮಲ್ಲಿ ತುಂಬಾ ಕೊರತೆ ಇದೆ, ಇಂದಿಗೂ ಸಹ ತುಂಬಾ ಕೊರತೆ ಇದೆ. ಹಲವಾರು ಮೆಡಿಕಲ್ ಕಾಲೇಜುಗಳು ನಮ್ಮಲ್ಲಿ ಬರ್ತಾನೆ ಇದ್ದಾವೆ, ಆದ್ರೆ ನಮ್ಮಲ್ಲಿ ದೇಹದ ಒಂದು ಕೊರತೆ ಇದೆ ದೇಹದ. ಅದಕ್ಕೀಗ ಏನಂದ್ರೆ, ಈಗ ಇದು ಅಂಗದಾನಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದ್ರೆ ಈಗ ಕೆಲವರು ದೇಹದಾನ ದಾನ ಮಾಡ್ಲಿಕ್ಕೆ ಇಷ್ಟಪಡುವವರು ಅವರು ಇದನ್ನು ಸಹ ಮಾಡ್ಬೋದು. ಯಾಕಂದ್ರೆ ಈಗ ಮನೆಯಲ್ಲಿ ಸತ್ತವರು, ಯಾಕಂದ್ರೆ ಈಗ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಅದರಲ್ಲಿ ನಾವು ವಿದಿನ್ ಸರ್ಟೆನ್ ಅವರ್ಸ್ ಮಾಡಬೇಕಾಗ್ತದೆ, ವಿದಿನ್ ಶಾರ್ಟ್ ಟೈಮ್ ಮಾಡಬೇಕಾಗ್ತದೆ. ಸತ್ತು ಆಸ್ಪತ್ರೆಯಲ್ಲಿ ಸತ್ತರೆ ಮಾತ್ರ ಅದು ಮಾಡ್ಲಿಕ್ಕೆ ಇಲ್ಲಾಂದ್ರೆ ಆಗುದಿಲ್ಲ. ಎಕ್ಸೆಪ್ಟ್ ನಮ್ಮ ಕಣ್ಣಿನ ಒಂದು ಬಿಟ್ರೆ ಬೇರೆ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅಂತವರು ಈಗ ಅನಾಟಮಿ ವಿಭಾಗ ಅಂತಿದೆ, ಶಸ್ತ್ರಕ್ರಿಯೆ ಇದು ಕ್ರಿಯಾ ವಿಭಾಗ ಅಂತ ಒಂದು ಉಂಟು. ಅಲ್ಲಿ ಹೋಗಿ ನೀವು ಒಂದು ಫಾರ್ಮ್ ತಗೊಂಡ್ರೆ ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲಿ ಇದು ಇರ್ತದೆ, ಅನಾಟಮಿ ಡಿಪಾರ್ಟ್ಮೆಂಟ್. ಹೌದೌದು, ಅನಾಟಮಿ ಡಿಪಾರ್ಟ್ಮೆಂಟ್ ಹೋದ್ರೆ ಅಲ್ಲಿ ಒಂದು ಫಾರ್ಮ್ ಇರ್ತದೆ. ಅದು ನೀವು ನಿಮ್ಮ ದೇಹವನ್ನ ಇಡೀ ದೇಹವನ್ನೇ ಡೊನೇಟ್ ಮಾಡ್ಲಿಕ್ಕೆ ಮಾಡಬಹುದು. ಅದರಲ್ಲಿ ಏನಂದ್ರೆ ಈ ತರ ಒಂದು ಫಾರ್ಮ್ ಬರ್ತದೆ. ಈ ಫಾರ್ಮ್ ನಲ್ಲಿ ಒಂದು 4 ಜನ ಸಹಿ ಮಾಡ್ಬೇಕಾಗ್ತದೆ. ಅದರಲ್ಲಿ ಇಬ್ರು ರಿಲೇಟಿವ್ಸ್ ಆಗಿರ್ಬೇಕಾಗ್ತದೆ, ಇಬ್ರು ನೆರೆಹೊರೆಯವರು, ಇಬ್ರು ರಿಲೇಟಿವ್ಸ್. ನನ್ನ ದೇಹವನ್ನ ನಾನು ಸತ್ತ ನಂತರ, ಮರಣಾನಂತರ ನಾನು ದಾನ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಅದೊಂದು ಸಹ ಮಾಡಬಹುದು. ಇದು ತುಂಬಾ ಉತ್ತಮವಾದ ಕೆಲಸ, ಸಮಾಜಕ್ಕೆ ಒಳಿತಾಗ್ತದೆ. ಎಸ್ಪೆಷಲಿ ನಮ್ಮ ಈ ವೈದ್ಯಕೀಯ ವಿದ್ಯಾರ್ಥಿಗಳಿಗಂತೂ ತುಂಬಾ ಅನುಕೂಲ ಆಗ್ತದೆ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಾವು ಕಲೀಲಿಕ್ಕೆ ನಮಗೆ ಒಂದು ಮೆಟೀರಿಯಲ್ ಇಲ್ಲ ಅಂದ್ರೆ ನಮ್ಮ ಇದು ಸ್ಟ್ಯಾಂಡರ್ಡ್ ಒಂದು ಕುಸಿತದೆ. ಅದಕ್ಕೋಸ್ಕರ ಇದೊಂದು ಮಾಡಬಹುದು. ನಮ್ಮ ಹಲವಾರು ಜನ ಮಾಡಿದ್ದಾರೆ, ದೇಹವನ್ನು ಡೊನೇಟ್ ಮಾಡಿದ್ದಾರೆ. ಈ ತರ ಒಂದು ಉಪಯುಕ್ತ ಕೆಲಸವನ್ನ ಸಮಾಜದಲ್ಲಿ ಎಲ್ಲರೂ ಮಾಡಬಹುದು. ಈಗ ಮನೆಯಲ್ಲಿ ಸತ್ತರೆ ಅಥವಾ ಬೇರೆ ಏನಾದರೂ ತೊಂದರೆ, ಇನ್ಫೆಕ್ಷನ್ ಇಂದ ಸತ್ತರೆ ಅಂತವರು ಆಸ್ಪತ್ರೆಯಲ್ಲಿ ಇಲ್ದಿದ್ದಾಗ ಇದ್ರೆ ಸತ್ತೋದ್ರೆ ಅವರು ಡೆಫಿನೆಟ್ಲಿ ಇಂಥ ಕೆಲಸವನ್ನು ಮಾಡಬಹುದು. ಇದಕ್ಕೆ ಒಂದು ಫಾರ್ಮ್ ಅಂತ ಆ ತರ ಉಂಟು. ಇದು ಅನಾಟಮಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಸಿಗ್ತದೆ, ಮೆಡಿಕಲ್ ಕಾಲೇಜುಗಳಲ್ಲಿ ಸಿಗ್ತದೆ, ದೇಹವನ್ನು ಡೊನೇಟ್ ಮಾಡಬಹುದು. ಓಕೆ, ಫೈನ್. ಈಗ ಒಂದು ಉದಾಹರಣೆಯನ್ನು ಕೊಡೋದಾದ್ರೆ ಡಾಕ್ಟರ್, ಎಸ್ ವಿಲ್ ಟೇಕ್ ಅ ಬ್ರೇಕ್. ಇದಾದ ನಂತರ ಸಾಕಷ್ಟು ವಿಚಾರಗಳನ್ನ ಮಾತನಾಡೋಣ. ಡಾಕ್ಟರ್ ಸುದೇಶ್, ಎಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಅ ಬ್ರೇಕ್. ಇದಾದ ನಂತರ ನಾನು ಮತ್ತೆ ನಿಮ್ಮಲ್ಲಿಗೆ ಬರ್ತಾ ಇದ್ದೇನೆ. ವೀಕ್ಷಕರೇ, ನೀವು ಗಮನಿಸ್ತಾ ಇದ್ದೀರಿ ಒಂದು ವಿಶೇಷ ಕಾರ್ಯಕ್ರಮ ಸಂಡೇ ಲಂಚ್ ಅವರ್ನಲ್ಲಿ. ಇವತ್ತು ಸಾವು ನೀಡೋ ಸಾರ್ಥಕತೆ, ಬಹಳ ಇಂಟ್ರೆಸ್ಟಿಂಗ್ ವಿಷಯ ನಿಮ್ಮ ಮುಂದೆ ಬ್ರೇಕ್ನ ನಂತರ.